ಒಂದು ದಿವಸ ಬಿಟ್ಟು ಒಂದರ ಕರ್ಬೂಜ ಆರು ಉಂಟು Alright. ಬನ್ನಿ ಹಾಕ್ಕೊಡಿ ತೊಳ್ಳಿ ಇಬ್ರು. ಕರೆಂಟ್ ಇದೆ ಹುಷಾರು ನೋಡ್ಕೊಂಡು ಮಾಡಿ. ನೀಚೇವಪ್ಪ ಕರೆಂಟ್ ಇದೆ ಹುಷಾರು ನೋಡಿ ಆಯ್ತಾ. ಯಾರು ಹುಷಾರಿಲ್ಲ ಹಾಸ್ಪಿಟಲ್ ಇದ್ದಾರೆ ನೀವು ಆ ತರ ಹೇಳಲಿಕ್ಕಾಗ್ತದ? ನೀವು ಅವ್ರು ತಗೊಂಡು ನಿಮ್ಗೆ ಕೊಟ್ಟಿದ್ದಾರಾ? ಈಗ ನಾವೇ ತೆಗಿಬೇಕಾಗ್ತದೆ. ಇಲ್ಲ ಅಂತಂದ್ರೆ ನೋಡಿ ನಿಮ್ಮ ಸಾಮಾನೆಲ್ಲ ಉಂಟು ಅಂತ ಇವತ್ತು ಬಿಡ್ತಾ ಇದೀವಿ. ನಾಳೆ ಬೆಳಿಗ್ಗೆ ತನಕ ನಿಮ್ಗೆ ಟೈಮ್ ತೆಗಿಲಿಲ್ಲ ಅಂತ ಹೇಳಿದ್ರೆ ಪರ್ಮಿಷನ್ ಆಗ್ಬೇಕಾದ್ರೆ ಕೊಡ್ಲಿಲ್ಲ. ಅನಧಿಕೃತವಾಗಿ ಸ್ಥಾಪಿಸಲ್ಪಟ್ಟ ಹಾಗೂ ಅನಧಿಕೃತವಾಗಿ ಕಾರ್ಯಾಚರಣೆ ಮಾಡುತ್ತಿರುವಂತಹ ಗೂಡಂಗಡಿಗಳು ಮತ್ತು ಇನ್ನಿತರೆ ವ್ಯಾಪಾರ ವಹಿವಾಟುಗಳನ್ನು ನಾವು ಒಂದು ಕಂಟ್ರೋಲ್ನಲ್ಲಿಡಲಿಕ್ಕೆ ಈ ಒಂದು ಕಾರ್ಯಾಚರಣೆಯನ್ನು ಮಾಡಿದ್ವಿ. ಈ ಕಾರ್ಯಾಚರಣೆ ಅಡಿನಲ್ಲಿ ಅನಧಿಕೃತವಾಗಿ ಮಾಡಿರುವಂತಹ ವ್ಯಾಪಾರಗಳನ್ನು ನಾವು ಸೀಸ್ ಮಾಡಿಬಿಟ್ಟು ನಾವೆಲ್ಲ ಅದನ್ನು ಅವರ ಬಿಸ್ನೆಸ್ಸನ್ನು ಸ್ಟಾಪ್ ಮಾಡಿಸಿದ್ವಿ. ಈ ಹಿಂದೆ ಕೂಡ ಈ ಕಾರ್ಯಾಚರಣೆ ಮಾಡಿದ್ವಿ. ಈ ಒಂದು ಕಾರ್ಯಾಚರಣೆ ಉದ್ದೇಶ ಅಂತ ಹೇಳಿದ್ರೆ ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಕ್ಲೀನ್ಲಿನೆಸ್, ಶುಚಿತ್ವ ಮತ್ತು
ಸಾರ್ವಜನಿಕರ ಓಡಾಟ, ಟ್ರಾನ್ಸ್ಪೋರ್ಟೇಷನ್, ಟ್ರಾಫಿಕ್ ಮ್ಯಾನೇಜ್ಮೆಂಟನ್ನು ಸರಿಯಾಗಿ ನಿರ್ವಹಣೆ ಮಾಡುವಂಥ ಸದುದ್ದೇಶದಲ್ಲಿ ಈ ಒಂದು ಕಾರ್ಯಕ್ರಮನ ಮಾಡಿದ್ವಿ. ಹಾಗೂ ವ್ಯಾಪಾರಿಗಳು ಸಹ ಅವರಿಗೆ ಈ 2 ದಿನದ ಮುಂಚೆ ನಾವು ನೋಟಿಸ್ ಕೂಡ ಕೊಟ್ಟಿದ್ವಿ. ನೋಟಿಸ್ನಲ್ಲಿ ಅವ್ರಿಗೆ ತಮ್ಮ ಸ್ವಯಂ ಪ್ರೇರಿತರಾಗಿಬಿಟ್ಟು ಅವರ ಒಂದು ಅಂಗಡಿಗಳು ಮುಗ್ಗಟ್ಟು ಅದೇನಿದೆ ಅವ್ರ ಬಿಸ್ನೆಸ್ಸನ್ನು ಸ್ಟಾಪ್ ಮಾಡಿ ಸ್ಥಳಾಂತರ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಸೂಚನೆ ಕೂಡ ನೀಡಿದ್ವಿ. ಅವರಿಗೆ ಸಮಸ್ಯೆ ಆಗಬಾರ್ದು ಅನ್ನೋ ಒಂದು ಮಾನವೀಯತೆ ನೆಲೆಯಲ್ಲಿ. ಅದರಂತೆ ತುಂಬ ವ್ಯಾಪಾರಿಗಳು ಸ್ವಯಂ ಪ್ರೇರಿತರಾಗಿ ತೆರವುಗೊಳಿಸಿದರು. ಯಾರ್ಯಾರು ತೆರವುಗೊಳಿಸಿರಲಿಲ್ವೋ ಅವರ ಒಂದು ಅಂಗಡಿಗಳನ್ನು ನಾವು ಈ ದಿನ ತೆರವು ಕಾರ್ಯಾಚರಣೆ ಮಾಡಿದ್ವಿ. ಹಾಗೂ ಮುಂದಿನ ದಿನಗಳಲ್ಲೂ ಸಹ ಮಂಗಳೂರು ಮಹಾನಗರ ಪಾಲಿಕೆ ಶುಚಿತ್ವ ಹಾಗೂ ಟ್ರಾನ್ಸ್ಪೋರ್ಟೇಷನ್ ಮತ್ತು ಟ್ರಾಫಿಕ್ ಮ್ಯಾನೇಜ್ಮೆಂಟನ್ನು ಸರಿಯಾಗಿ ನಿರ್ವಹಣೆ ಮಾಡಿಸುವ ಉದ್ದೇಶದಲ್ಲಿ ನಂತರ ದಿನಗಳಲ್ಲೂ ಸಹ ನಾವು ಈ ಕಾರ್ಯಾಚರಣೆಯನ್ನು ಮುಂದುವರಿಸಲಿಕ್ಕೆ ನಾವು ತೀರ್ಮಾನ ಮಾಡಿದ್ವಿ. ಮಂಗಳೂರು ಮಹಾನಗರ ಪಾಲಿಕೆಯ ಕೆಲವು ಪ್ರಮುಖ ರಸ್ತೆ ಬದಿ, ಸಾರ್ವಜನಿಕರು ಓಡಾಡುವಂಥ ಜಾಗ ಮತ್ತು ಕೆಲವು ವಾಹನ ಸಂಚಾರಕ್ಕೆ ಅಡಚಣೆಯಾಗುತ್ತಿದ್ದು ಕೆಲವರು ಅನಧಿಕೃತವಾಗಿ ಗೂಡಂಗಡಿಗಳನ್ನು ಮತ್ತು ಬೀದಿ ಬದಿಗಳನ್ನು ಇಟ್ಟು ವ್ಯಾಪಾರ ಮಾಡುತ್ತಿರುವುದರಿಂದ ಸಾರ್ವಜನಿಕರಿಂದ ನಮಗೆ ಹಲವಾರು ದೂರುಗಳು ಬಂದಿರುತ್ತವೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಒಂದು ಆರೋಗ್ಯದ ಹಿತದೃಷ್ಟಿಯಾಗಿರ್ಬೋದು ಮತ್ತು ಜನಗಳ ಒಂದು ಸುಗಮ ಸಂಚಾರದ ಹಿತದೃಷ್ಟಿಯಿಂದ ನಾವು ಈ ಎಲ್ಲ ಅನಧಿಕೃತ ಗೂಡಂಗಡಿ ಮತ್ತು ಬೀದಿ ಬದಿ ವ್ಯಾಪಾರಸ್ಥರನ್ನು ತೆರವುಗೊಳಿಸುವಂಥ ಒಂದು ಕಾರ್ಯಾಚರಣೆಯನ್ನು ಇವತ್ತಿಂದ ಪ್ರಾರಂಭ ಮಾಡಿದ್ದೇವೆ. ಇದು ನಿರಂತರ ಕಾರ್ಯಾಚರಣೆ. ಸಾರ್ವಜನಿಕರು ಒಂದು ಆರೋಗ್ಯದ ಹಿತದೃಷ್ಟಿಯಿಂದ ಮತ್ತು ಜನಗಳ ಒಂದು ಮುಕ್ತ ಓಡಾಟದ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಓಡಾಟ ಇದಾಗಬೇಕಂತೇಳಿ ನಾವು ಇಂದು ಕಾರ್ಯಾಚರಣೆಯನ್ನು ಇದೀಗ ಪ್ರಾರಂಭಿಸ್ತಾ ಇದ್ದೇವೆ. ಸಾರ್ವಜನಿಕರು ನಮಗೆ ಸಹಕರಿಸಬೇಕಂತೇಳಿ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಇವತ್ತು ಕಾರ್ಯಾಚರಣೆ ಪ್ರಾರಂಭ ಮಾಡಿದ್ದೇವೆ. ಇದಕ್ಕಿಂತ ಮೊದಲು ನಾವು ಈ ಹಿಂದೆ ಕೂಡ ಅವರಿಗೆ ಕೆಲವು ಸಾರಿ ಬಂದು ವಾರ್ನಿಂಗ್ ಕೊಟ್ಟಿದ್ದೇವೆ. ಈ ರೀತಿ ಅನಧಿಕೃತ ವ್ಯಾಪಾರವನ್ನು ಮಾಡಬಾರ್ದು, ಸಾರ್ವಜನಿಕರ ಆರೋಗ್ಯದ ದೃಷ್ಟಿಯಿಂದ ಕೂಡ ನೀನು ತೆರವುಗೊಳಿಸಬೇಕಂತೇಳಿ ಕೆಲವು ಸ್ಪಂದನೆ ಕೊಟ್ಟಿದ್ದಾರೆ. ಯಾರೆಲ್ಲ ನಮಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅವರನ್ನು ನಾವು ನಿರ್ದಾಕ್ಷಿಣ್ಯವಾಗಿ ತೆರವುಗೊಳಿಸಬೇಕಾಗ್ತದೆ.